ಅಡ್ಡೂರು ಸೇತುವೆಯನ್ನ ಬಂದ್ ಮಾಡಿ ಒಂದು ಬೋರ್ಡ್ ತರ ಹಾಕಿದ್ದಾರೆ. ಆದ್ರೆ ಸಾರ್ವಜನಿಕರು ಮಾತ್ರ ಈಗ ಅಲ್ಲಿ ಗೊಂದಲದಲ್ಲಿ ಇದ್ದಾರೆ. ಘನವಾಹನ ಸಂಚಾರ ಬಂದ್ ಮಾಡಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಈಗ ನೋಡಿ, ಮೊನ್ನೆಯಿಂದ ನಾವು ಗಮನಿಸಿದ್ದೇವೆ, ಇಲ್ಲಿ ನಮ್ಮ ಕೂಳೂರು ಬ್ರಿಡ್ಜ್ ಅಲ್ಲಿ ಅದರ ಒಂದು ಫಿಸಿಬಿಲಿಟಿ ಅಥವಾ ಕೂಳೂರು ಬ್ರಿಡ್ಜ್ನಲ್ಲಿ ಸಂಚರಿಸೋದಕ್ಕೆ, ವಾಹನಗಳು ಸಂಚರಿಸೋದಕ್ಕೆ ಯೋಗ್ಯವಾಗಿದೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಇಲ್ಲಿ ನಮ್ಮ ಏರ್ಪೋರ್ಟ್ ರಸ್ತೆಗೆ ತೆರಳುವಂತಹ ಮರವೂರು ಬ್ರಿಡ್ಜ್ ಅನ್ನ ಒಂದು ಸೈಡ್ ಬಂದ್ ಮಾಡಿದ್ದಾರೆ, ಹಳೆಯ ಸೇತುವೆ. ಈಗ ಅಡ್ಡೂರು ಬ್ರಿಡ್ಜ್ ಕೂಡ ಬಂದ್ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರೋದು, ಅಡ್ಡೂರು ಸೇತುವೆಯನ್ನ ಬಂದ್ ಮಾಡಿದ್ದಕ್ಕೆ ಸಾರ್ವಜನಿಕರದ್ದು ವಿರೋಧ ಅಲ್ಲ. ಇಲ್ಲಿ ಕನ್ಫ್ಯೂಷನ್ ನಲ್ಲಿ ಇದ್ದಾರೆ ಅಲ್ಲಿನ ಸಾರ್ವಜನಿಕರು. ಸಾರ್ವಜನಿಕರ ಗೊಂದಲವನ್ನ ನಿವಾರಿಸಿಕೊಡ್ಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಜಿಲ್ಲಾಡಳಿತದತ್ತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿಕಾಸ್ ಯಾರಿಗೂ ಮಾಹಿತಿ ಇಲ್ಲ, ಯಾರೋ ಬಂದು ಒಂದು ನೋಟಿಸ್ ಹಾಕಿ ಹೋಗ್ತಾರೆ. ಜನರಿಗೊಂದು ಮಾಹಿತಿ ಕೊಡುವಂಥದ್ದು, ನೋಡಿ ಇಲ್ಲಿ ಈ ಥರ ಸಮಸ್ಯೆ ಆಗಿದೆ, ಇದು ಇಷ್ಟು ದಿವಸ ಇಲ್ಲಿ ಸ್ವಲ್ಪ ಕಾಮಗಾರಿ ಇದೆ, ಇದನ್ನು ಇಷ್ಟು ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡ್ತೇವೆ, ಆ ನಂತರ ಈ ಸೇತುವೆ ಮತ್ತೆ ಎಂದಿನಂತೆ ಸಂಚಾರಕ್ಕೆ ನಾವು ಬಿಟ್ಕೊಡ್ತೇವೆ ಅಂತ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಇಲ್ಲ. ಹಾಗಾಗಿ ತುಂಬ ಅಲ್ಲಿನ ಸ್ಥಳೀಯರು ಶಾಸಕರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಶಾಸಕರ ಹತ್ರ ಮಾತಾಡುವಾಗ ಹೇಳಿದಾರಂತ, ಇಲ್ಲ ಬಸ್ ಎಲ್ಲ ವೆಹಿಕಲ್ ಬಿಡ್ತಾರೆ ಅಂತ ಹೇಳಿ. ಆದರೆ ಅಲ್ಲಿ ಒಂದು ಕಮಾನ್ ಥರ ಹಾಕಿದ್ದಾರೆ. ಆ ಕಮಾನಿನಲ್ಲಿ ನೀವು ಹೋಗೋದಾದರೆ ಕಾರು ಬೈಕ್ಗಳನ್ನು ಮಾತ್ರ ತೆಗೆದುಕೊಂಡು ಹೋಗಬಹುದು. ಇಲ್ಲಿ ಮತ್ತೊಂದು ಪ್ರಶ್ನೆ ಇರುತ್ತೆ, ನೀವು ಒಂದಷ್ಟು ವೆಹಿಕಲ್ ಬಿಟ್ಟರೆ ನಿಮಗೆ ಅಲ್ಲಿ ರಿಪೇರಿ ಮಾಡ್ಲಿಕ್ಕೆ ಆಗುತ್ತಾ? ಎಂಥ ರಿಪೇರಿ ಇರೋದು, ಏನು ಕಾಮಗಾರಿ ಇರೋದು? ಕೆಲವು ವೆಹಿಕಲ್ ಬಿಡ್ತೀರಾ, ಘನವಾಹನ ಬಿಡಲ್ಲ. ಈ ಥರದ ಒಂದು ಕನ್ಫ್ಯೂಷನ್ನಲ್ಲಿ ಈಗ ಆ ಒಂದು ರಸ್ತೆಯನ್ನು ಬಳಸುವಂತಹ ಜನರಿದ್ದಾರೆ. ಯಾಕೆ ಅಂತ ಕೇಳಿದರೆ, ಆ ಒಂದು ಸೇತುವೆಯ ಮೂಲಕ ಅಂದರೆ ಮಂಗಳೂರು ಪೊಳಲಿ ನಡುವೆ, ಅಂದರೆ ಬೀಸು ರೋಡಿಗೆ ಹೋಗುವ ಈ ರಸ್ತೆಯ ನಡುವೆ ಪ್ರತಿನಿತ್ಯ 30ಕ್ಕೂ ಅಧಿಕ ಬಸ್ಗಳು ಸಂಚರಿಸ್ತದೆ. ಪ್ರತಿನಿತ್ಯ ಬೆಳಗ್ಗೆ ಮಕ್ಕಳು ಶಾಲೆಗೆ ಬರುವವರು, ಸಂಜೆ ಶಾಲೆ ಬಿಟ್ಟು ಹೋಗುವವರು, ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗಾಗಿ ಮಂಗಳೂರು ನಡುವೆ ಸಂಚರಿಸುವವರು ತುಂಬ ಜನ ಇದ್ದಾರೆ. ಇವರು ಏನು ಮಾಡಬೇಕೀಗ? ಶಾಲಾ ಮಕ್ಕಳಿಗೇನು ಪರ್ಯಾಯ ವ್ಯವಸ್ಥೆ ಕೇಳಿದರೆ ಹೇಳ್ತಾರೆ, ನೀವು ಪರ್ಯಾಯ ರಸ್ತೆಯಾಗಿ ಮಲ್ಲೂರು ಮೂಲಕ ಸಂಚರಿಸಿ ಅಂತ ಹೇಳಿ. ಅದು ತುಂಬ ಸುತ್ತು ಬಳಸಿ ಹೋಗಬೇಕು. ಮಕ್ಕಳು ಏನು ಮಾಡೋದು? ಶಾಲೆಗೆ ಕ್ಲಪ್ತ ಸಮಯಕ್ಕೆ ಬೆಳಿಗ್ಗೆ ಮುಟ್ಟಬೇಕು. ಹೀಗಾಗಿ ಈಗ ಪೊಳಲಿ, ಪುಂಚಮೆ, ಬಡಕಬೈಲು, ಕಲ್ಪನೆ ಈ ಎಲ್ಲ ಪ್ರದೇಶದ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಮತ್ತು ಗೊಂದಲಗಳು ಇದೆ. ಗೊಂದಲ ಪ್ರಮುಖವಾಗಿ, ನೀವು ಸೇತುವೆಯನ್ನು ಎಷ್ಟು ಸಮಯಗಳ ತನಕ ನಿಮ್ಮ ಕಾಲಾವಕಾಶ ಹೇಳಿ. 1 ವಾರನ, 2 ವಾರನ, 1 ತಿಂಗಳ, ಅಥವಾ ಅಲ್ಲಿರುವ ಸಮಸ್ಯೆ ಏನು ಸರಿಪಡಿಸಬೇಕು, ಇದನ್ನು ಒಂದು ಸಾರ್ವಜನಿಕರಿಗೆ ಸಮರ್ಪಕವಾದ ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆಯವರು ಅಥವಾ ಒಂದು ಜಿಲ್ಲಾಧಿಕಾರಿಗಳು ಅಟ್ಲೀಸ್ಟ್ ನಮಗೆ ಒಂದು ಮಾಧ್ಯಮದವರಿಗೆ ಪ್ರಕಟಣೆ ಕೊಟ್ಟರೂ ಅದನ್ನು ನಾವು ರಿಲೀಸ್ ಮಾಡ್ಬೋದು. ಆದರೆ ನಮಗೆ ಇದುವರೆಗೂ ಕೂಡ ಮೀಡಿಯಾ ರಿಲೀಸ್ ಅಂತ ಬಂದಿಲ್ಲ. ಸೊ ಅಲ್ಲಿನ ತುಂಬ ಲೋಕಲ್ಸ್ ಅಥವಾ ಸ್ಥಳೀಯರು ನಮಗೂ ಕೂಡ ಕಾಲ್ ಮಾಡಿ, ಸರ್ ದಯವಿಟ್ಟು ಇದನ್ನು ಜಿಲ್ಲಾಡಳಿತದ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ತುಂಬ ಒಳ್ಳೆಯವರಿದ್ದಾರೆ. ಸೊ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಅಲ್ಲಿನ ಸ್ಥಳೀಯರ ಈ ಒಂದು ಪ್ರಶ್ನೆಗಳಿಗೆ ಅಥವಾ ಏನು ಅವರ ಒಂದು ಕನ್ಫ್ಯೂಷನ್ ಇದೆ, ಇದನ್ನು ಒಂದು ಸರಿಪಡಿಸುವಂಥ ಕೆಲಸ ಆಗಲಿ. ಮತ್ತು ಇಲ್ಲಿ ಪರ್ಯಾಯವಾಗಿ ಬೇರೆ ಸೇತುವೆ ಇಲ್ಲ, ಒಂದೇ ಸೇತುವೆಯನ್ನು ಜನರು ಬಳಸಿಕೊಂಡು ಸಂಚರಿಸುವ ಹಿನ್ನೆಲೆಯಲ್ಲಿ ಶೀಘ್ರದಲ್ಲಿ ಏನಾದರೂ ಸರಿಪಡಿಸುವ ಕಾಮಗಾರಿಗಳು ಇದ್ದರೆ ಅದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಈ ಒಂದು ಸೇತುವೆಯನ್ನು ಸಂಚಾರಕ್ಕೆ ಮುಕ್ತಗೊಳಿಸಬೇಕಾಗಿ ಅಲ್ಲಿನ ಸ್ಥಳೀಯರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ.